ಬಿಜೆಪಿ ಯಾವ ಮಹಾ ಸಾಧನೆಯನ್ನ ಮುಂದಿಟ್ಟುಕೊಂಡು ಮತ ಪಡೆಯಲು ಸಾಧ್ಯ? ಗ್ಯಾಸ್, ಡೀಸೆಲ್, ಪೆಟ್ರೋಲ್ ಸಹಿತ ದಿನ ಬಳಕೆಯ ವಸ್ತುಗಳ ಬೆಲೆಯನ್ನ ಗಗನದೆತ್ತರಕ್ಕೆ ಏರಿಸಿದ್ದೇ ನಾವು ಮಾಡಿದ ಸಾಧನೆ ಎಂಬುದನ್ನು ಬಿಂಬಿಸಿ ಜನರಿಂದ ಮತ ಪಡೆಯುತ್ತಾರೆ. ಜನರ ಬಳಿ ಹೋಗಿ ಮತ ಕೇಳುವ ಹಕ್ಕನ್ನೇ ಕಳೆದುಕೊಂಡಿರುವ ಬಿಜೆಪಿ ಧರ್ಮಗಳ ಮಧ್ಯೆ ಕೋಮು ದ್ವೇಷ ಹುಟ್ಟುಹಾಕಿ ಯುವಕರನ್ನ ದಾರಿ ತಪ್ಪಿಸಿ ಮತ ಕೇಳುವ ದಾರಿ ಹೊರತುಪಡಿಸಿ ಅನ್ಯ ದಾರಿಯೇ ಅವರಿಗಿಲ್ಲ ಎಂಬುದಾಗಿ ಕಾಂಗ್ರೆಸ್ನ ಮುಖಂಡ ಬೆಳಪು ದೇವಪ್ರಸಾದ್ ಶೆಟ್ಟಿ ವ್ಯಂಗ್ಯವಾಡಿದ್ದಾರೆ. ಕಾಪು ಪುರಸಭೆಯ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಮ್ಮ ಪಕ್ಷದಡಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗಿದೆ. ನಮ್ಮ ಪಕ್ಷದ ಪುರಸಭೆಯಲ್ಲಿ ಅಧಿಕಾರಕ್ಕೆ ಬಂದರೆ ಜನರನ್ನ ಸುಲಿಗೆ ರೀತಿಯಲ್ಲಿ ಪಡೆದಿರುವ ತೆರಿಗೆಯನ್ನ ಅರ್ಧಕ್ಕರ್ಧ ಕಡಿತಗೊಳಿಸಲಾಗುವುದು. ಜನರ ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭ ರೀತಿಯಲ್ಲಿ ನೆರವೇರಿಸಲು ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು. ನಮಗೆ ಅಧಿಕಾರಕ್ಕಿಂತಲೂ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಸ್ಪಂದಿಸುವ ಅವಕಾಶಕ್ಕಾಗಿ ನಾವು ಹಂಬಲಿಸುತ್ತಿದ್ದೇವೆ ಎಂದು ಹೇಳಿದರು. ಕೋಮು ದಳ್ಳೂರಿಯನ್ನು ಮಾಡಿ ಕೋಮು ಸಂಘರ್ಷವನ್ನು ಹುಟ್ಟುಹಾಕಿ ಆ ಮೂಲಕ ಮತವನ್ನು ಪಡೆಯುವಂತಹ ಪ್ರಯತ್ನ ಬಿಟ್ಟರೆ ಇವರದ್ದು ಸಾಧನೆ ಶೂನ್ಯ. ಯುವಕರಿಗೆ ಉದ್ಯೋಗ ಇಲ್ಲ, ಯುವಕರಿಗೆ ಯೋಜನೆ ಇಲ್ಲ, ಮಹಿಳೆಯರಿಗೆ ಬದುಕುವ ಪರಿಸ್ಥಿತಿ ಇಲ್ಲ. ಇದನ್ನೆಲ್ಲ ಮನಗೊಂಡು ಮುಂದಿನ ಕಾಪು ಪುರಸಭೆಯಲ್ಲಿ ಎಲ್ಲ ಮತದಾರರು ನಾನು ಮನವಿ ಮಾಡ್ತೇನೆ. ನಮ್ಮ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಈ ಸಲ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಲ್ಲಿ ತೆರಿಗೆಯನ್ನು ಕಾಪು ಪುರಸಭಾ ವ್ಯಾಪ್ತಿಯ ತೆರಿಗೆಯನ್ನು ಅರ್ಧಕ್ಕೆ ಇಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪ್ರಾಧಿಕಾರದಲ್ಲಿ ಏಕಗವಾಕ್ಷಿ ಕಾನೂನನ್ನು ತಂದು ಯಾವುದೇ ರೀತಿಯ ಕಾನೂನಿನ ಸಬೂಬನ್ನು ಹೇಳುವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಮನೆಗೆ 911 ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ಪರಾವರಿಗೆ ಆಗಿರ್ಬೋದು ಒಂದೇ ವ್ಯವಸ್ಥೆ ಅಡಿಯಲ್ಲಿ ಕೊಡುವ ರೀತಿಯಲ್ಲಿ ಯೋಜನೆ ರೂಪಿಸ್ತೇವೆ. ನಮಗೆ ಅಭಿವೃದ್ಧಿ ಮುಖ್ಯ, ಜನರ ಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸುವುದು ಮುಖ್ಯ. ಅವರ ಮಧ್ಯೆ ಇರುವಂಥ ಕಚ್ಚಾಟಗಳು, ಅನೇಕ ಕಾರ್ಯಕರ್ತರುಗಳನ್ನು ಮಾಡುವಂಥ ನಿರ್ಲಕ್ಷ್ಯವರು, ನಾವು ಎಲ್ಲರನ್ನು ಸೇರಿಸಿ ಮತದಾರರ ಮನೆಗೆ ಹೋಗ್ತಾ ಇದ್ದೇವೆ. ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ, ಯೋಜನೆಯನ್ನು ಕೊಟ್ಟಿದ್ದೇವೆ. ನಾವು ನಿಮ್ಮ ಮುಂದೆ ನಾವು ಮಾಡಿದಂಥ ಸಾಧನೆಯನ್ನು ಇಡ್ತಾ ಇದ್ದೇವೆ. ನೀವು ನಮಗೆ ಸಹಕಾರ ಮಾಡಿ. ಇಲ್ಲಿ ಕಾಪು ಪುರಸಭೆಯಲ್ಲಿ ಕಾಪು ಪ್ರಾಧಿಕಾರದಲ್ಲಿ ಜನಸಾಮಾನ್ಯರಿಗೆ ಒಂದು ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ವಿರುದ್ಧ ಆಗಿಲ್ಲ. ನಮ್ಮ ಅವಧಿಯಲ್ಲಿ ಇವರು ಮಾಡಿರುವಂಥದ್ದು ಕೇವಲ ವಿರೋಧ. ನಾವು ಅಭಿವೃದ್ಧಿಗೆ ಯಾವತ್ತೂ ತಡೆ ಮಾಡಿಲ್ಲ. ಈಗಿನ ಶಾಸಕರಾಗಿರ್ಬೋದು, ಈಗಿನ ಪುರಸಭೆ ಆಗಿರ್ಬೋದು, ನಗರ ಪ್ರಾಧಿಕಾರ ಆಗಿರ್ಬೋದು, ಅಭಿವೃದ್ಧಿಗೆ ನಾವು ಸಂಪೂರ್ಣ ಸಹಕಾರ ನೀಡಿದ್ದೀವಿ. ಎಲ್ಲೂ ವಿರೋಧ ಮಾಡಿಲ್ಲ, ಅದರ ವಿರುದ್ಧ ಹೋರಾಟ ಮಾಡಿಲ್ಲ. ಸುಂದರ ಕಾಪು, ಸ್ವಚ್ಛ ಕಾಪು, ಭ್ರಷ್ಟಾಚಾರ ಮುಕ್ತ ಕಾಪು ಅಂತ ನಾವು ಏನು ನಮ್ಮ ಒಂದು ಸ್ಲೋಗನ್ ಇತ್ತ, ಅದಕ್ಕೆಲ್ಲ ತಣ್ಣೀರೆರೆದಿರುವಂಥದ್ದು ಭಾರತೀಯ ಜನತಾ Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.